ನಮಸ್ಕಾರ ಎಲ್ಲರಿಗೆ. ಕಳೆದ 2 ವರ್ಷದಿಂದ ಬಹುಶಃ ನಮ್ಮೆಲ್ಲರ ನಿರೀಕ್ಷೆಯಲ್ಲಿದ್ದ, ನಿಮಗೆಲ್ಲ ಗೊತ್ತಿರುವ ಹಾಗೆ, ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಇದೀಗ ಸಂಪೂರ್ಣ ಅಭಿವೃದ್ಧಿ ಹೊಂದಿ ಎಲ್ಲ ತನ್ನ ಕೆಲಸಗಳನ್ನು ಮುಗಿಸಿ ಈಗ ಲೋಕಾರ್ಪಣೆಗೊಳ್ಳಲಿಕ್ಕೆ ಸಿದ್ಧಾಗಿದೆ. ಶುಭ ಸಂದರ್ಭದಲ್ಲಿ ನಮ್ಮ ಕನಸಿನ ಏನು ಬಡಾವಣೆ ಉಂಟು, ಹಿರಿಯ ನಾಗರಿಕರಿಗಾಗಿ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಕೂಡ ಅದರಲ್ಲಿ ನಾವು ಒಳಗೊಂಡು ಜೀವನದಲ್ಲಿ ಪೂರ್ತಿಯಾಗಿ ಸಮಾಜಕ್ಕೋಸ್ಕರವೂ ಕೂಡ, ಅದರೊಟ್ಟಿಗೆ ಸ್ವಂತಕ್ಕೆ ಮತ್ತು ಸಮಾಜಕ್ಕೋಸ್ಕರ ದುಡಿದ ಹಿರಿಯರಿಗಾಗಿ, ಈಗಿನ ವಿಭಕ್ತ ಕುಟುಂಬದ ಸಂಕೀರ್ಣ ಸನ್ನಿವೇಶದಲ್ಲಿ ಅವರಿಗೆ ಮುಂದಿನ ಜೀವನ, ಈಗ ಹಳ್ಳಿಗಳಲ್ಲಿ ಮತ್ತು ಪುತ್ತೂರಿನಂಥ ಸಣ್ಣ ಸಿಟಿಗಳಲ್ಲಿ ಮುಂದಿನ ಜೀವನ ಅವರಿಗೆ ಒಬ್ಬೊಬ್ಬರಾಗಿ ಏಕಾಂಗಿಯಾಗಿ ಕಳೀಲಿಕ್ಕೆ ಕಷ್ಟ ಆಗ್ತದೆ. ಅವರಿಗೆ ಅವರನ್ನು ಸಹಿಸಿಕೊಳ್ಳುವ, ಅವರ ಹತ್ರ ಮಾತನಾಡುವ, ಅವರು ಮಾತನಾಡಿದ್ದನ್ನು ಕೇಳುವ ಸಮಾನ ಮನಸ್ಕರ ಅಗತ್ಯ ಇದೆ ಹೇಳುವ ದೃಷ್ಟಿಯಿಂದ ಈ ರೀತಿಯ ಬಡಾವಣೆ ಕಾನ್ಸೆಪ್ಟ್ಗಳು ಇತ್ತೀಚೆಗೆ ಬರ್ತಾ ಇರುವಂಥದ್ದು. ಬಹುಶಃ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದು ಸಾಮಾನ್ಯ, ಪುತ್ತೂರಿನಂಥ ಸಿಟಿಗಳಿಗೆ ಇದು ಹೊಸತು. ಈಗಾಗಲೇ ನವಚೇತನ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಕೂಡ ಬಂದಿದೆ ಪುತ್ತೂರಲ್ಲಿ. ಒಂದಷ್ಟು ನಾವು ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಂಡು, ಬದಲಾವಣೆಗಳನ್ನು ಮಾಡಿಕೊಂಡು ಇನ್ನಷ್ಟು ಜನರಿಗೆ ಉಪಯೋಗ ಆಗಬೇಕು, ಜನರಿಗೆ ಹೆಚ್ಚು ಹೆಚ್ಚು ಫೆಸಿಲಿಟಿಗಳನ್ನು ಅಲ್ಲಿ ಸಿಗಬೇಕು ಹೇಳುವ ದೃಷ್ಟಿಯಿಂದ ಒಂದು ಕಾಂಪೌಂಡಿನ ಒಳಗೆ, ಒಂದು ಆವರಣದೊಳಗೆ, ಒಂದು ಸಿಟಿಯಲ್ಲಿ ಸಿಗುವಂತಹ ಎಲ್ಲ ಅಭಿವೃದ್ಧಿಯನ್ನು, ಎಲ್ಲ ಸೌಲಭ್ಯಗಳನ್ನು ಒಳಗೊಂಡು ಈ ಬಡಾವಣೆ ನಾವು ಲೋಕಾರ್ಪಣೆ ಮಾಡಲಿಕ್ಕೆ ಈಗ ಸಿದ್ಧ ಮಾಡ್ತಾ ಇರುವಂಥದ್ದು. ಬಹುಶಃ ನಾಡ್ದು 21ನೇ ತಾರೀಕಿಗೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಮಾನ್ಯ MLA ಅವರು, MP ಅವರು ಮತ್ತು ಅವರೆಲ್ಲ ಬರಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಒಟ್ಟು ಸ್ವರೂಪ ಹೇಗಿದೆ ಅಂತೇಳಿ ನಮ್ಮ ಕಾರ್ಯದರ್ಶಿಗಳು ಹೇಳಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದೇ ಜೂನ್ ತಿಂಗಳ 21ನೇ ತಾರೀಕಿನ ದಿವಸ ಉಜ್ಜೀವನ ಲೋಕಾರ್ಪಣೆ ಎಂಬಂಥ ಕಾರ್ಯಕ್ರಮ ಕೆಮ್ಮಾರದಲ್ಲಿ ನಡೀತದೆ. ಉಪ್ಪಿನಂಗಡಿಯಿಂದ ಸುಮಾರು 5 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಈ ಒಂದು ಬಡಾವಣೆ ಇದೆ. 21ನೇ ತಾರೀಕಿಗೆ ಅಪರಾಹ್ನ 3:30 ಗಂಟೆಗೆ ಸಭಾ ಕಾರ್ಯಕ್ರಮ ಇರ್ತದೆ, ಲೋಕಾರ್ಪಣದ ಕಾರ್ಯಕ್ರಮ. ಅದರಲ್ಲಿ ಬೇರೆ ಬೇರೆ ಸೌಕರ್ಯಗಳನ್ನು ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಸಮಗ್ರವಾಗಿ ಬಡಾವಣೆಯ ಲೋಕಾರ್ಪಣೆ ಅಂತ ಒಂದಿದೆ. ಅದನ್ನು ನಮ್ಮ ಮಾನ್ಯ ಸಂಸದರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ದ್ವಾರಕಾ ನೆಸ್ಟ್ ಅಂತ ಅದರಲ್ಲಿ ಒಂದು ಕಾಂಪ್ಲೆಕ್ಸನ್ನು ಈಗಾಗಲೇ ಸಿದ್ಧಪಡಿಸಿ ಆಗಿದೆ. 3 ಮಹಡಿಯ ದೊಡ್ಡ ಒಂದು ಕಟ್ಟಡ ಅದು. ಅದರಲ್ಲಿ ಸರ್ವ ಸೌಲಭ್ಯಗಳನ್ನು ಕೂಡ ಒಂದೇ ಆವರಣದೊಳಗೆ ಈಗಾಗಲೇ ಅಧ್ಯಕ್ಷರು ಹೇಳಿದೆ ಅದು ಕೊಡುವಂಥ ಒಂದು ವ್ಯವಸ್ಥೆ. ಅದರಲ್ಲಿ ರೆಸ್ಟೋರೆಂಟ್ ಇರ್ತದೆ, ಹಾಗೆ ಒಂದು ಮಾಲ್ ಇರ್ತದೆ, ಅಂದರೆ ಮಾರ್ಟ್ ಇರ್ತದೆ, ದ್ವಾರಕಾ ಮಾರ್ಟ್, ಕ್ಲಿನಿಕ್ ಇರ್ತದೆ, ಆಮೇಲೆ ಮೆಡಿಕಲ್ ಶಾಪ್ ಇರ್ತದೆ. ಅನಂತರ ಮೇಲಿನ ಮಹಡಿಗಳಲ್ಲಿ ವಸತಿ ನಿಲಯಗಳಿರ್ತವೆ. ಯಾಕಂದರೆ ಈ ಹಿರಿಯರಿಗೆ ಸಂಬಂಧಪಟ್ಟಂತಹ ಅತಿಥಿಗಳು ಯಾರಾದರೂ ಬಂದರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಇರ್ತದೆ. ಅದೆಲ್ಲ ಸರ್ವಸಜ್ಜಿತವಾದ ಎಲ್ಲ ಸೌಕರ್ಯಗಳನ್ನು ಹೊಂದಿದಂತಹ ಕೋಣೆಗಳು. ಆಮೇಲೆ ಅದಕ್ಕಿಂತ ಮೇಲಿನ ಹಂತದಲ್ಲಿ ವ್ಯಾಯಾಮಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಕೊಠಡಿಗಳು, ಆಮೇಲೆ ಗ್ರಂಥಾಲಯ, ಹೀಗೆ ಬೇರೆ ಬೇರೆ ಬಗೆಯ ಸೌಕರ್ಯಗಳನ್ನು ಹೊಂದುವುದಕ್ಕಾಗಿ ಈ ಒಂದು ಕಾಂಪ್ಲೆಕ್ಸನ್ನು, ದ್ವಾರಕಾ ನೆಸ್ಟ್ ಎಂಬಂಥ ಕಟ್ಟಡವನ್ನು ಭಾಳ ಸುಂದರವಾಗಿ ಈಗಾಗಲೇ ನಿರ್ಮಾಣ ಮಾಡಿ ಆಗಿದೆ. ಅದರ ಲೋಕಾರ್ಪಣೆಯನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಆಮೇಲೆ ದ್ವಾರಕಾ ರಿಫ್ರೆಶ್ಮೆಂಟ್ ಅಂತ ಅದರ ಒಳಗೆ ಒಂದು ಸುಂದರವಾದ, ಸಾಮಾನ್ಯ ನಮ್ಮ ಪಟ್ಟಣಗಳಲ್ಲೆಲ್ಲ ಸಿಗುವಂತಹ ಸೌಲಭ್ಯ ಎಲ್ಲ ಇರತಕ್ಕಂಥ ಒಂದು ರೆಸ್ಟೋರೆಂಟ್ ಇದೆ, ದ್ವಾರಕಾ ರಿಫ್ರೆಶ್ಮೆಂಟ್ ಅಂತ. ಅದನ್ನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿ ಅವರು ಲೋಕಾರ್ಪಣೆ ಮಾಡ್ತಾರೆ. ಆಮೇಲೆ ದ್ವಾರಕಾ ಮಾರ್ಟ್, ಇದೆಲ್ಲ ಪುತ್ತೂರಿನಲ್ಲೆಲ್ಲ ಹೇಗೆ ಸೌಕರ್ಯ ಮಾರ್ಟ್ಗಳೆಲ್ಲ ಸಿಗ್ತದೋ, ಹಳ್ಳಿ ಪ್ರದೇಶದಲ್ಲಿ ಗ್ರಾಹಕರು ಹೋಗಿ ತಮಗೆ ಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಿ ಬಿಲ್ಲು ಮಾಡಿಕೊಂಡು ತಗೊಳ್ಳೋ ಹಾಗೆ ಅದರ ಲೋಕಾರ್ಪಣೆಯನ್ನು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಕಿಶೋರ್ ಕುಮಾರ್ ಬುಟ್ಯಾಡಿಯವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಆಮೇಲೆ ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವುದಕ್ಕೆ ಅನೇಕ ಮಂದಿ ನಾವು ಮಹನೀಯರನ್ನು ಆಹ್ವಾನಿಸಿದ್ದೇವೆ. ಅವರಲ್ಲಿ ಮಾಜಿ ಶಾಸಕರಾದಂತಹ ಶ್ರೀ ಸಂಜೀವ್ ಮಠಂದೂರ್ ಅವರು, ಹಿಂದೂ ಮುಖಂಡರಾದಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅವರು, ಆಮೇಲೆ ಹಿರಿಯ ಉದ್ಯಮಿ, ಎಲ್ಲರ ಒಬ್ಬ ಹಿರಿಯ ಮಾರ್ಗದರ್ಶಕರು ಕೂಡ ಗೋಪಾಲಕೃಷ್ಣ ಭಟ್ರಿಗೆ ಭಾಳ ಆತ್ಮೀಯರು, ಶ್ರೀ ಎಸ್ ಕೆ ಆನಂದಕುಮಾರ್ ಅವರು ಮಾಸ್ಟರ್ ಪ್ಲಾನರಿಯ ಅಧ್ಯಕ್ಷರು ಅವರು ಬರಲಿಕ್ಕಿದ್ದಾರೆ.
ಆಮೇಲೆ ಈ ನವಚೇತನ ಎನ್ನುವ ಒಂದು ಕಾನ್ಸೆಪ್ಟನ್ನು ಜನಪ್ರಿಯಗೊಳಿಸಿದಂತಹ ಬಯೋಟೆಕ್ ಬೆಂಗಳೂರು ಇದರ ಸ್ಥಾಪಕರಾದಂತಹ ಶ್ರೀ ಶ್ಯಾಮ್ ಭಟ್ ಅವರು ಬರಲಿಕ್ಕಿದ್ದಾರೆ. ಅವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸ್ತಾ ಇದ್ದಾರೆ. ಆಮೇಲೆ ಸ್ಥಳೀಯ ಅಲ್ಲಿ ಕಾಂಚನದ ನಮ್ಮ ದೇಶದಲ್ಲೇ ಪ್ರಸಿದ್ಧವಾದಂಥ ಸಂಗೀತ ಶಾಲೆಯ ಪ್ರವರ್ತಕರಾದ ಶ್ರೀಮತಿ ಕಾಂಚನ ರೋಹಿಣಿ ಸುಬ್ರತ್ನಂ ಅವರು ಬರಲಿಕ್ಕಿದ್ದಾರೆ. ಉಪ್ಪಿನಂಗಡಿಯ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಎಮ್ ಎನ್ ಭಟ್ ಅವರು, ಹಾಗೆಯೇ ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ಉಪ್ಪಂಗಳವರು, ಹಾಗೆ ರೆಸಾರ್ಟ್ ಉದ್ಯಮಿಯಾಗಿ ಬೆಂಗಳೂರು ಮತ್ತು ನಮ್ಮ ರಾಜ್ಯದ ವಿವಿಧೆಡೆಗಳಲ್ಲಿ ವಿದೇಶಗಳಲ್ಲಿ ಕಾರ್ಯವ್ಯಾಪ್ತಿ ಹೊಂದಿರುವಂಥ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಅವರು, ಹಾಗೆಯೇ ಶ್ರೀ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ರಾಧಾಕೃಷ್ಣ KS ಅವರು, ನಮ್ಮ ಪುತ್ತೂರು ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶ್ರೀ ನವೀನ್ ಭಂಡಾರಿಯವರು, ನಗರ ಯೋಜನಾ ಪ್ರಾಧಿಕಾರ ಪುತ್ತೂರು ಇದರ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಗುರುಪ್ರಸಾದ್ AB ಅವರು, ಗ್ರಾಮಾಂತರ ಯೋಜನಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಸ್ವಾತಿ ಎನ್ ಸ್ವಾಮಿಯವರು, ಸ್ಥಳೀಯ ಹಿರೇಬಂಡಾಡಿ ಗ್ರಾಮದ ವ್ಯಾಪ್ತಿಗೆ ಇದು ಬರ್ತದೆ ಈ ಲೇಔಟ್ ಕೂಡ, ಹಾಗೆ ಅಲ್ಲಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಸದಾನಂದ ಶೆಟ್ಟಿಯವರು, ಹಾಗೆ ಹಿರೇಬಂಡಾಡಿ ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವ ಶ್ರೀ ಸತೀಶ್ ಬಂಗೇರ ಅವರು ಬರಲಿಕ್ಕಿದ್ದಾರೆ. ಇವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡ್ತಾರೆ. ಆಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಬಂದ ಜನಗಳಿಗೆ ಎನ್ನುವ ದೃಷ್ಟಿಯಿಂದ ಸಂಗೀತ, ಯಕ್ಷಗಾನ, ನಾಟ್ಯ ಇತ್ಯಾದಿಗಳ ಪ್ರೋತ್ಸಾಹಕರು ತಮ್ಮ ದ್ವಾರಕಾ ಮನೆಯಲ್ಲಿ ಇವುಗಳನ್ನೆಲ್ಲ ಉಚಿತವಾಗಿ ಆಸಕ್ತ ಮಕ್ಕಳಿಗೆ ಕಳೆದ ಹಲವು ವರ್ಷಗಳಿಂದ ಕಲಿಸ್ತಾ ಇರುವ ಕಲಿಯುವ ವ್ಯವಸ್ಥೆಯನ್ನು ಮಾಡಿರುವ ಗೋಪಾಲಕೃಷ್ಣ ಭಟ್ ಒಂದು ಒಳ್ಳೆಯ ನಮಗೊಂದು ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಬರಬೇಕು ನಮ್ಮ ಈ ಹಳ್ಳಿ ಪ್ರದೇಶಕ್ಕೆ ಅಂತ ಬೆಂಗಳೂರಿನ ಇತ್ತೀಚೆಗಂತೂ ಬಹಳ ಪ್ರಸಿದ್ಧರಾಗಿರುವ ಶ್ರೀ ರಾಹುಲ್ ವೆಲ್ಲಾಳ್ ಇವರನ್ನು ಆಹ್ವಾನಿಸಿದ್ದಾರೆ. ಅವರ ಬಳಗದವರ ಸಹಿತ ಅವರು ಬಂದು ಒಳ್ಳೆಯ ಒಂದು ಭಕ್ತಿ ಸಂಗೀತ ಸುಧಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅದರ ನಂತರದಲ್ಲಿ ಬಂದವರಿಗೆಲ್ಲ ಅತಿಥಿ ಸತ್ಕಾರಗಳೆಲ್ಲ ಇರ್ತವೆ. ಇಷ್ಟು ಈ ಕಾರ್ಯಕ್ರಮದ ಒಂದು ಸ್ವರೂಪ. ಧನ್ಯವಾದಗಳು. ಇದಿಷ್ಟೇ ಅಲ್ಲದೆ ನಾವು ಗ್ರಾಹಕರಿಗೆ ಇದರಲ್ಲಿ ಏನೆಲ್ಲ ಕೊಡ್ತಾ ಇದ್ದೇವೆ ಅಂಥೇಳಿ ಈಗಾಗಲೇ ಒಂದಿಷ್ಟು ಸೌಲಭ್ಯಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಗಳು ಹೇಳಿದರು. ಬಡಾವಣೆಯಲ್ಲಿ ದ್ವಾರಕಾ ನೆಸ್ಟ್ ಅಂತ ಹೇಳುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ನಾವು ಕೊಡುವಂತಹ ಸೌಲಭ್ಯಗಳು ಅಷ್ಟೇ ಅಲ್ಲದೆ ನ್ಯಾಚುರೋಪತಿ, ಫಿಸಿಯೋಥೆರಪಿ ಇಂಥದ್ದು ಕೂಡ ಅದರಲ್ಲಿ ಇರುವುದಲ್ಲದೆ ಬಡಾವಣೆಯ ಒಳಗೆ ಮೆಡಿಸಿನಲ್ ಪ್ಲ್ಯಾಂಟ್ಗಳನ್ನು ಹೊಂದಿರುವಂತಹ ಅಥವಾ ನಮ್ಮ ಊರಿನ ತರಕಾರಿಗಳನ್ನು ಹೊಂದಿರುವಂತಹ ಗಾರ್ಡನ್ ಇದೆ, ವಾಕಿಂಗ್ ಟ್ರ್ಯಾಕ್ಗಳಿದೆ, ಗೋಶಾಲೆ ಇದೆ, ಧ್ಯಾನ ಮಂದಿರ ಇದೆ ಮತ್ತು ಇನ್ನಷ್ಟು ಇಷ್ಟೆಲ್ಲ ಇದ್ದರೂ ಕೂಡ ಗ್ರಾಹಕರಿಗೆ ಅಲ್ಲಿ ಇರಲಿಕ್ಕೆ ಬೇಕಾಗಿ ಮನೆಗಳು ಬೆಲೆ ಅತ್ಯಧಿಕ ಏನಿಲ್ಲ ಅಂತ ಕೈಗೆಟುಕುವ ದರದಲ್ಲಿ 1 ಬೆಡ್ರೂಮಿನ ಮನೆ, ಒಬ್ಬರೇ ಇದ್ದಾರೆ ಅಂತಂದರೆ 1 ಬೆಡ್ರೂಮಿನ ಮನೆ ತಗೊಳ್ಬೋದು, ಇಬ್ಬರು ಇದ್ದಾರೆ ಅಂತಂದರೆ 2 BHK ತಗೊಳ್ಬೋದು, ಇಲ್ಲ ಒಂದು ಸ್ವಲ್ಪ ದೊಡ್ಡದು ಬೇಕು ಅಂತಂದರೆ 3 BH ಕೂಡ ತಗೊಳ್ಬೋದು. ಸೊ 1 ಬೆಡ್ರೂಮು, 2 ಬೆಡ್ರೂಮ್ ಮತ್ತು 3 ಬೆಡ್ರೂಮ್ನ ಮನೆಗಳನ್ನು ಮಾಡಿಕೊಡುವಂತಹ ಸೌಕರ್ಯನ ಅಲ್ಲಿ ರೆಡಿ ಮಾಡ್ತಾ ಇದ್ದೇವೆ. ಹಾಗೆ ಈಗ ಈ ಸಂದರ್ಭದಲ್ಲಿ ಬುಕ್ ಮಾಡುವವರಿಗೆ ವಿಶೇಷವಾಗಿ 10% ಆಫರ್ ಕೂಡ ಕೊಡ್ತಾ ಇದ್ದೇವೆ. ಅದಲ್ಲದೆ ಆ ದಿನ 21/6 ನಮ್ಮ ಜೀವನ ಬಡಾವಣೆಯ ಲೋಕಾರ್ಪಣಾ ದಿನದಂದು ಬುಕ್ ಮಾಡುವವರಿಗೆ ವಿಶೇಷವಾಗಿ ಆಕರ್ಷಕ ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಂತ ಕೇಳಿಕೊಡ್ತೇವೆ. ಒಟ್ಟು ಬಡಾವಣೆಯಲ್ಲಿ ಸಾಮಾನ್ಯ 8.5 ಲಕ್ಷದಷ್ಟು ಸ್ಕ್ವೇರ್ ಫೀಟ್ನಷ್ಟು ದೊಡ್ಡದಾಗಿದೆ ಅದು. ಹೌದು, 8.5 ಲಕ್ಷ ಸ್ಕ್ವೇರ್ ಫೀಟ್ನಷ್ಟು ದೊಡ್ಡದು. 20 ಎಕರೆಗೂ ಜಾಸ್ತಿ, 20 ಎಕರೆಗೂ ಮೀರಿ. ಹೌದು. ಮತ್ತೊಂದು 200ಕ್ಕೂ ಮಿಕ್ಕಿ ಮನೆಗಳಲ್ಲಿ ನಿರ್ಮಾಣ ಆಗ್ತದೆ. ಈಗ ಇನ್ನು ಪ್ರಾರಂಭ ಆಗಲಿ, ಈಗ ಲಾಂಚಿಂಗ್ ಮಾಡ್ತಾ ಇರೋದು ನಾವು, ಇನ್ನು ಶುರು ಮಾಡಬೇಕು. ಹೌದು ಹೌದು ಹೌದು, ಕಾಂಪ್ಲೆಕ್ಸ್ ಆಗಿರೋದು. ಅಲ್ಲಿ ಸೌಲಭ್ಯಗಳನ್ನು ಕೊಡಲಿಕ್ಕಿರುವ ಇದು ಕಾಂಪ್ಲೆಕ್ಸ್ ಆಗಿದೆ. ಸೊ ಇನ್ನು ಮನೆಗಳನ್ನು ನಾವು ಮಾಡಬೇಕು. ಸುಮಾರು ಒಂದು 30 to 40% ಬುಕ್ ಆಗಿದೆ. ಅಲ್ಲಿ ಕೂಡ ಸೌಲಭ್ಯ ಅವರಿಗೆ ಮಾತ್ರ ಅಲ್ಲ, ಹೊರಗಿಂದ ಬಂದು ಅಲ್ಲಿ ಕಮರ್ಷಿಯಲ್ ನಾವು ಮಾಡುವಂಥದ್ದು ಆ ಊರಿನ ಎಲ್ರಿಗೂ ಇದು ಕೊಡುವ ಹಾಗೆ. ಇದು ಬಡಾವಣೆಯನ್ನು ರೆಸಿಡೆಂಟ್ ಯಾವುದು ಈ ರೆಸಿಡೆನ್ಷಿಯಲ್ ಯೂನಿಟನ್ನು ಸಪರೇಟಾಗಿ ಇಟ್ಟಿದ್ದೇವೆ, ಇದು ಕಮರ್ಷಿಯಲ್ ಯೂನಿಟನ್ನು ಸಪರೇಟಾಗಿ ಇಟ್ಟಿದ್ದೇವೆ. ಹೌದು, ಅದು ಇದು ಹೈವೇಗೆ ತಾಗಿಕೊಂಡಿದೆ. ಕಾಂಪೌಂಡ್ ಬೇರೆ ಇದೆ. ಇದು ಎಲ್ಲರಿಗೂ ಓಪನ್ ಟು ಆಲ್, ಎಲ್ರಿಗೂ ಸಿಗುವಂಥದ್ದು. ಯಾರು ಕೂಡ ಬರ್ಬೋದು, ಸೌಲಭ್ಯ ತಗೊಳ್ಬೋದು. ಈಗ ಡಾಕ್ಟ್ರ್ ಇರ್ಬೋದು, ಈಗ ಅರ್ಜೆಂಟ್ ಡಾಕ್ಟ್ರ್ ಈಗ ಇದು ಸೌಕರ್ಯ ಬೇಕಾದರೆ ಊರಿನೊಳಗೆ ಧಾರಾಳ ಬರ್ಬೋದು.
ನೀವು ಗಾರ್ಡನ್ ಅಲ್ಲಿ ಹೇಳಿದ್ರಲ್ಲ, ಗಾರ್ಡನ್ ಅಲ್ಲಿ ಅದೇ ಅದು ಒಳಗೆ ಗಾರ್ಡನ್ ಒಳಗಿನವರಿಗೆ ಮಾತ್ರ. ಒಳಗಿರುವಂಥದ್ದು. ಗಾರ್ಡನ್, ಧ್ಯಾನ ಮಂದಿರ ಮತ್ತು ಗೋಶಾಲೆ ಈ ಸೌಕರ್ಯಗಳು ಇದು ಬಡಾವಣೆ ಮನೆ ತಗೊಂಡವರಿಗೆ ಮಾತ್ರ. ನಿವಾಸಿಗಳಿಗೆ ಹೌದು. ಹೌದು. ಅವರನ್ನು ವಿಸಿಟ್ ಮಾಡಲಿಕ್ಕೆ ಬರುವುದು ನೋಡ್ಲಿಕ್ಕೆ ಆಗ್ತದೆ. ನೋಡ್ಬೋದು, ಸಂಬಂಧಿಕರು ಸೈಟ್ ತೆಕ್ಕೊಳ್ಳುವವರಿಗೆ ಹೌದು. ಮನೆ ನೀವೇ ಕಟ್ಟಿಕೊಡೋದು ಹೇಗೆ? ನಾವೇ ಕಟ್ಟಿಕೊಡುವಂಥದ್ದು. ಸೈಟ್ ಪ್ಲಸ್ ಅಲ್ಲಿ ನಾವು ಮನೆಯೇ ಕೊಡ್ತಾ ಇರುವಂಥದ್ದು. 1 ಬೆಡ್ರೂಮ್, Site 2 ಅಂತ ಬೆಡ್ರೂಮ್, 3 ಬೆಡ್ರೂಮ್ ಮನೆಯೇ ಕೊಡ್ತಾ ಇರೋದು. ಯಾವ್ದನ್ನ ಆಯ್ಕೆ ಮಾಡ್ಕೊಡ್ತಾರೆ ಸೈಟ್ ಯಾವ್ದು ನಾವು ಸೆಲೆಕ್ಟ್ ಮಾಡೋದು, ಆ ಸೈಟಲ್ಲಿ ನಾವು ಮನೆ ಮಾಡಿ ಕೊಡ್ಬೋದು. ಹಿರಿಯ ನಾಗರಿಕರೇ ಆಗಿ. ಹೌದು ಹೌದು. ಹಿರಿಯ ನಾಗರಿಕರಿಗೆ ಅಲ್ಲಿ ಆದ್ಯತೆ ಜಾಸ್ತಿ, ಹಿರಿಯ ನಾಗರಿಕ ಆದ್ಯತೆ ಜಾಸ್ತಿ. ಹಾಗೆಂತೇಳಿ ಸಣ್ಣ ಪ್ರಾಯದವರು ತಗೊಂಡು ಅವರ ತಂದೆ ತಾಯಿಯನ್ನು ಕೂಡ ಅಲ್ಲಿ ನಿಲ್ಲಿಸ್ಬೋದು. ಅಲ್ಲ ಫ್ಯಾಮಿಲಿ ಒಟ್ಟಿಗೆ ನಿಲ್ಬೋದು. ಓನರ್ಶಿಪ್ ಕಂಪಲ್ಸರಿ ಈಗ ಇಲ್ಲ ಇಲ್ಲ, ಯಾರಿಗೂ? ಓನರ್ಶಿಪ್ಪಿಗೆ ರಿಸ್ಟ್ರಿಕ್ಷನ್ ಇಡಲಿಲ್ಲ. ಈಗ ಪ್ರಾಯದವರ ಹೆಸರಲ್ಲಿ ಆಗಬೇಕು ಹೇಳುವ ರಿಸ್ಟ್ರಿಕ್ಷನ್ ಇಡಲಿಲ್ಲ. ಯಾರು ಓನರ್ಶಿಪ್ ಯಾರು ತಗೊಳ್ಬೋದು. ಬಟ್ ಅಲ್ಲಿ ಇದು ಕಮ್ಯುನಿಟಿ ವಹಿಸಿ ಹಿರಿಯ ನಾಗರಿಕರಾದರೆ ಒಳ್ಳೆಯದು ಅಂತ ಹೇಳುವುದು ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾರೆ. ಆದ್ಯತೆ ಹಿರಿಯ ನಾಗರಿಕ. ಆ ಹೆಸರಿಗೆ ಪೂರಕವಾಗಿ ಹೌದು 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 ಜೀವನಕ್ಕೆ. ಹೌದು. ಹೆಸರು ಮತ್ತು ಅಲ್ಲಿ ವಾತಾವರಣ ಅದೇ ರೀತಿ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ. ಬ್ಯಾಂಕ್ ಲೋನ್ನ ಸೌಲಭ್ಯ ಕೂಡ ಇದೆ. ಈಗ ಮಕ್ಕಳು ಜಾಬ್ದಲ್ಲಿರುವವರು ಲೋನ್ ಮಾಡಿ ಮನೆ ಕಟ್ತಾರೆ ಪೇರೆಂಟ್ಸಿಗೆ ಅಂತ ಅಂದರೆ ಅದನ್ನು ಕೂಡ ತಗೊಳ್ಬೋದು, ಹಾಗೆ ನೀವೇ ಮಾಡಿ ಮಾಡಿಕೊಡ್ತೇವೆ. ಉದ್ದೇಶ ಏನು? ಹಿರಿಯ ಅದೇ ನಾನು ಇದು ಮೊದಲನಾಗಿ ಹೇಳಿದಾಗೆ ನಿಮಗೆ ಹಿರಿಯ ನಾಗರಿಕರಿಗೆ ಒಂದು ಭದ್ರತೆಯ ಜೀವನ ಕಲ್ಪಿಸುವ ಉದ್ದೇಶ. ನಿಮಗೆ ಹಳ್ಳಿಗಳಲ್ಲಿ ಏನು ಇರ್ತದೆ ಅಂತ ಹೇಳಿದರೆ ಭದ್ರತೆ ಇರೋದಿಲ್ಲ. ಒಂದೊಂದು ಮನೆ ಇರ್ತದೆ, ದೂರ ದೂರ, ಒಂದು 5 ಎಕರೆ 10 ಎಕರೆ ಜಾಗ ಇರ್ತದೆ, ದೂರ ದೂರ ಮನೆಗಳಿರ್ತದೆ. ಅವರಿಗೆ ಇದು ಎಮರ್ಜೆನ್ಸಿಗೆ ಒಂದು ಈಗ ಎಷ್ಟು ದುಡ್ಡಿರ್ಬೋದು ಮನುಷ್ಯರ ಹತ್ರ, ಎಷ್ಟು ದುಡ್ಡಿದ್ರೂ ಕೂಡ, ಬಟ್ ಮನೆಯಲ್ಲೇ ಡಾಕ್ಟ್ರನ್ನ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಮನೆಯಲ್ಲೇ ನಿಮ್ಮ ರೆಸ್ಟೋರೆಂಟ್ ಇಟ್ಟುಕೊಳ್ಳಿಕ್ಕೆ ಆಗ್ತದಾ? ಆಗೋದಿಲ್ಲ. ಮನೆಯಲ್ಲೇ ನೀವು ಸೂಪರ್ ಮಾರ್ಕೆಟ್ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಬೇಕಾದ ಸೌಕರ್ಯಗಳನ್ನು ನಿಮಗೆ ಒಂದು ಸೂರ್ಯನ ಅಡಿಯಲ್ಲಿ ಎಲ್ಲೋ ತಗೊಂಡು ಬರಬೇಕು ಅಂತಾದರೆ ಹೀಗಿರುವ ವ್ಯವಸ್ಥೆಗಳು ಬೇಕಾಗ್ತದೆ ಅಂತ. ಸೊ ಈ ಒಂದು ಭದ್ರತೆಯ, ಮತ್ತು ನಾವು ಅಲ್ಲಿ ನಮ್ಮ ಸ್ಲೋಗನ್ ಇದೆ, ಪ್ರೀತಿ ಗೌರವ ಭದ್ರತೆಗಾಗಿ ಉಜ್ಜೀವನ ಅಂತ ಹೇಳಿ. ಅಲ್ಲಿ ಪ್ರೀತಿ ಸಿಗಬೇಕು, ಗೌರವ ಸಿಗಬೇಕು, ಮತ್ತು ಭದ್ರತೆ ಸಿಗಬೇಕು. ಇದು 3 ಸಿಗಬೇಕು ಅಂತೇಳಿ ಈ ನಾಗರಿಕರ ಬಡಾವಣೆಯನ್ನು ನಾವು ನಿರ್ಮಾಣ ಮಾಡ್ತೇವೆ. ಹೇಳ್ತಾರೆ ಹೇಗೆ ಸರ್? ಫುಲ್ ಟೈಮ್ ಇರ್ತಾರೆ. ಡಾಕ್ಟ್ರು ಫುಲ್ ಟೈಮ್ ಇರ್ತಾರೆ, ಕೇರ್ ಟೇಕರ್ಸ್ ಇರ್ತಾರೆ, ಡಾಕ್ಟ್ರು ಕೂಡ ಬಂದು ಹೋಗ್ತಾ ಇರ್ತಾರೆ. ಆಮೇಲೆ ಇದು ಈ ಯೋಚನೆ ಹುಟ್ಟುಕೊಂಡದ್ದು ಹೇಗೆ ನಿಮಗೆ? ಹಾಂ, ಯೋಚನೆ ಅಂತ ಹೇಳಿದರೆ ಅದೇ ನಮಗೆ ಹಿರಿಯರ ಈ ಊರಿನ ಈ ನಮಗೆ ಈಗ ನಾವು ಹೌದು, ಈಗ ಅಪ್ರೂವ್ ಲೇಔಟ್ಗಳನ್ನು ಮಾಡ್ತಾ ಇದ್ದೇವಲ್ಲ, ಈ ಸಂದರ್ಭದಲ್ಲಿ ಏನಾಗ್ತದೆ ಹೇಳಿದರೆ, ಮಕ್ಕಳು ಹೆಚ್ಚಾಗಿ ಹೊರದೇಶದಲ್ಲಿಯೋ ಬೆಂಗಳೂರಲ್ಲಿಯೋ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ IT ಕಂಪನಿಗಳಲ್ಲಿ ಕಾರ್ಪೊರೇಟ್ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ಸೈಟನ್ನು ವಿಚಾರಣೆ ಮಾತಾಡುವಾಗ ನಮ್ಮ ಪೇರೆಂಟ್ಸ್ ಮಾತ್ರ ಇದ್ದಾರೆ ಊರಲ್ಲಿ, ಅವರು ನಿಮ್ಮ ಲೇಔಟಲ್ಲಿ ಅಲ್ಲಿ ಹೇಗೆ ವ್ಯವಸ್ಥೆ, ಸೇಫ್ಟಿ ಉಂಟಾ, ಸಾಮಾನು ಹತ್ತಿರದಲ್ಲೇ ಸಿಗ್ತದಾ, ಹೋಗಿ ಬರಲಿಕ್ಕೆ ರಿಕ್ಷಾ ಉಂಟಾ, ಹೇಗೆ ಇದೆ, ಇಂಥದ್ದನ್ನೆಲ್ಲ ವಿಚಾರ ಮಾಡ್ತಾ ಏನಾಗ್ತದೆ ಅಂದರೆ ಅವರಿಗೆ ಇಂಥ ಎಲ್ಲ ಸೌಲಭ್ಯ ಇರುವ ಒಂದು ಬಡಾವಣೆ ಅನಿವಾರ್ಯತೆ ಇದೆ ಅಂತೇಳಿ ನಮಗೆ ಕಾಣ್ತಾ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಅವಕಾಶ ನಮಗೆ ಹುಡುಕ್ತಾ ಇದ್ವಿ. ಈ ಜಾಗ ಕೂಡ ಸಿಕ್ಕಿತ್ತು, ಅದಕ್ಕೆ ಸರಿಯಾಗಿ ಇದನ್ನು ಡೆವಲಪ್ ಮಾಡ್ತಾ ಹೋದ್ವಿ. ಸಮಾಜದಲ್ಲಿ ಏನು ಬೇಡಿಕೆ ಉಂಟೋ ಅದನ್ನು ನಾವು ಪೂರೈಸಲಿ ಮಾಡಿದಷ್ಟು. ಈಗ ಒಟ್ಟು ದ್ವಾರಕಾ ಸಮೂಹ ಸಂಸ್ಥೆ ಅಡಿಯಲ್ಲಿ ಒಟ್ಟು ಎಷ್ಟು ಬಡಾವಣೆ ಇದ್ದಾವೆ, ಆಗಿವೆ, ಮತ್ತು ಎಷ್ಟು ಪ್ರಗತಿಯಲ್ಲಿದೆ, ಎಷ್ಟು ನೆಕ್ಸ್ಟ್ ಯೋಜನೆ? ಬಡಾವಣೆಗಳು ಒಂದು 8 ಅದೇ ಒಂದು 8 ಆಗಿರ್ಬೋದು. ಇದೆ ನಮ್ಮ ಇದರಲ್ಲಿ, ಅದೇ ಒಂದು ಹರಿಹರ ಮತ್ತು ಇದು ಹೌದು ಹೌದು ಒಂದು 7-8 ಬಡಾವಣೆ ಈಗಾಗಲೇ ನಾವು ನಿರ್ಮಾಣ ಮಾಡಿ ಲೋಕಾರ್ಪಣೆ ಆಗಿದೆ. ಮತ್ತೊಂದು 5-6 ಬಡಾವಣೆಗಳು ಈಗಾಗಲೇ ಇದು ಅಭಿವೃದ್ಧಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಟ್ಟಾರೆ ಇನ್ನು ಒಂದು 5-6 ಬಡಾವಣೆಗಳು ಇನ್ನೂ ಕೂಡ ಇದು ಅಭಿವೃದ್ಧಿ ಆಗ್ತಾ ಇದೆ. ಮತ್ತೀಗ ಎಲ್ಲರೂ ಮಾತಾಡುವ ಒಂದು ಸಂಗತಿ ಎಲ್ಲರೂ ಕಿವಿಗೆ ಬಿದ್ದಿರ್ತದೆ ನೋಡಿ, ಇತ್ತೆ ಊರುಡುವಂಥ ಪರಬ್ಬೆರೆ ಉರಿಯಿರು ಅಂತ, ಮತ್ತು ಜೋಕ್ಲು ಜವನರು ಪೂರ ಫೇಂಟೆ ಹೋಯಿರು ಅಲ್ವಾ. ಇದು ಒಂದು ಸಹಜ ಸಮಸ್ಯೆ ಅಂತ, ಕ್ಯಾರ್ ಟೇಕರ್ಸ್ ಇಲ್ಲದಿರುವುದು. ಈಗ ಅವ್ರು ಹೇಳಿದಾಗ ಏಕಾಕಿತನದ ಒಂದು ದೊಡ್ಡ ಸಮಸ್ಯೆ, ಏಕಾಕಿತನದ ಒಂದು ಅಲ್ಲ. ನಿಮಗೊಂದು 60 ವರ್ಷ ಕಳೆದ ನಂತರ ನಿಮಗೆ ಮೇನ್ ಸಮಸ್ಯೆ ಅಂದರೆ ಅವರು ಮಾತಾಡೋದನ್ನು ಕೇಳಲಿಕ್ಕೆ ಜನ ಬೇಕಾಗುವುದು. ಅವ್ರು ಮಾತಾಡ್ತಾ ಇರ್ತಾರೆ, ಅವರ ಜೀವನ ಅನುಭವವನ್ನು ಮಾತಾಡ್ತಾ ಇರ್ತಾರೆ, ಆದರೆ ಕೇಳುವವರು ಇರುವುದಿಲ್ಲ ಅಂತ. ಕೇಳುವ ಕಿವಿಗಳಿಲ್ಲ, ಮನಸ್ಸು ಇಲ್ಲ. ಕೇಳುವ ಮನಸ್ಸು ಮೇನ್, ಅದರೊಟ್ಟಿಗೆ ಕಿವಿಗಳಿರುವುದಿಲ್ಲ. ಅವರು ಹೇಳಿದ್ದನ್ನು ಹೂ ಕೊಟ್ಟಿದ್ರು ಸಾಕಾಗ್ತದೆ. ಮನಸ್ಸಿಲ್ಲದ್ರೆ ಅಲ್ಲ, ಒಂದು ಸಲ ಯೂಟ್ಯೂಬಲ್ಲಿ ಬಂದಿತ್ತು, ಇದು ಬರೀಲಿಕ್ಕೆ ಹೇಳಿದ್ದಲ್ಲ, ಹೀಗೆ ನೀನು ಕಾಫಿ ಕುಡ್ದೀಯಾ, ನೀನು ತಿಂಡಿ ತಿಂದಿಯಾ ಅಂತ ಕೇಳಲಿಕ್ಕೆ ಒಬ್ಬರನ್ನು ಪೇಯ್ಡ್ ಇವರನ್ನು ಇಟ್ಟುಕೊಳ್ತಾರಂತೆ. ಯಾವುದೋ ದೇಶದಲ್ಲಿ ಅದೊಂದು ಕಲ್ಚರ್ ಶುರುವಾಗಿದೆ, ಶುರುವಾಗಿದೆ. ಹೌದು, ಅಲ್ಲಿವರೆಗೆ ಬೆಳೀತು ಅಂತ ಪ್ರಪಂಚ, ನಾಗರಿಕ ಪ್ರಪಂಚ ಅಷ್ಟು ಬೆಳೆದಿದೆ. ಅಂತ ಕಲ್ಚರ್ ಇಲ್ಲಿ ಒಂದು ಕ್ರಿಯೇಟ್ ಮಾಡಿದಾಗ ಆಗಿಲ್ಲ. ಅಲ್ಲ, ಸಮಸ್ಯೆ ಆಗೋದಕ್ಕಿಂತ ಕ್ರಿಯೇಟ್ ಮಾಡೋದು ಒಳ್ಳೇದಲ್ವಾ? ಕ್ಯಾರ್ ಟೇಕರ್ಸ್ ಈಗ ದೇಶದ ಅಭಿವೃದ್ಧಿ ಹಿತದೃಷ್ಟಿಯಲ್ಲಿ ಇದು ಸಮಸ್ಯೆಗೆ ಈಗ ಪರಿಹಾರ. ಸಮಾಜಕ್ಕೆ ನೀವು ಬೋಧನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲಲ್ಲ. ನೀವು ಸಮಾಜಕ್ಕೆ ನೀನು ನಿನ್ನ ತಂದೆ ನೋಡಿಕೊಳ್ಬೇಕು, ನೀನು ಫಾರಿನ್ ಜಾಬ್ ಬಿಟ್ಟುಕೊಂಡು ನೀವು ಮನೆಯಲ್ಲಿ ಒಂದು ಕೂತ್ಕೊಳ್ಬೇಕು ಅಂತ ಹೇಳಿ ಸಾಧ್ಯ ಉಂಟು? ನಿಮಗೆ ಸಾಧ್ಯ ಇಲ್ಲ. ಆಗ ನೀವು ಇದನ್ನು ಮಾಡಲೇಬೇಕಷ್ಟೇ ಅಂತ. ಹೌದು, ಅಲ್ಲ, ಇದು ಯಾವುದು ಬದಲಾವಣೆ ಜಗದ ನಿಯಮ ಅಂತ.
ಬದಲಾಗ್ತಾ ಇರೋದು ಜಗತ್ತಿನ ನಿಯಮ, ನಾವು ಹೊಂದಿಕೊಳ್ಬೇಕಷ್ಟೇ. ಮತ್ತೆ ಇಲ್ಲಿ ಹಿರಿಯರು ಒಟ್ಟಿಗೆ ಸೇರ್ಕೊಳ್ತಾರೆ. ಹೌದು, ಹಿರಿಯರು ಅವ್ರಿಗೆ ಕರೆಕ್ಟ್ ಅವರಿಗೆ ಮನಸ್ಸೊಟ್ಟಾಗ್ತದೆ. ಮನಸ್ಸು ಒಟ್ಟಾಗ್ತದೆ. ಒಂದೇ ರೀತಿ ಮನಸ್ಸಿನವರು ಇರ್ತಾರೆ, ಒಂದೇ ರೀತಿ ಏಜ್ನವರು ಇರ್ತಾರೆ. ಅವರ ಇದು ಬೇಕಾಗಿಲ್ಲ ಇಲ್ಲಿ. ಅಕ್ಕಪಕ್ಕದ ಅಲ್ಲ, ಅರ್ಧ ಸಮಸ್ಯೆ ಮಾತಾಡಿದ್ರೆ ಸರಿ ಆಗ್ತದೆ ಅವರಿಗೆ, ಆಯ್ತಾ? ಅರ್ಧ ಸಮಸ್ಯೆ ಅದರಲ್ಲೇ ಸರಿ ಆಗ್ತದೆ. ಮತ್ತೆ ಇದು ಅನಾಥಾಶ್ರಮದ feel ಅಲ್ಲ. ಅಲ್ಲ? ಖಂಡಿತ ಅನಾಥಾಶ್ರಮ. ಅವರ ಮನೆಯಲ್ಲಿ ಅವರು ಸಕಲ ಸೌಲಭ್ಯಗಳನ್ನು ತೆಕ್ಕೊಂಡು ಅವರು ಆರಾಮದಲ್ಲಿ ಬದುಕೊಂಡು. ಎಲ್ಲವೂ ಪಾವತಿಯ ನಿರ್ವಹಣೆ ಇರುವುದು. ಅಲ್ಲ, ಎಷ್ಟೋ ಈಗ ಎಕರೆಗಟ್ಟಲೆ ಜಾಗ ತೋಟ ಎಲ್ಲ ಇದೆ, ಮನೆಗೆ ಒಬ್ರೇ ಇರ್ತಾರೆ. ಕೇಳಲಿಕ್ಕೆ ಇಲ್ಲ ಅವ್ರನ್ನ. ಜನ ಅಂತ ಇರ್ತಾರೆ. ಅಲ್ಲ, ನೀವು ಎಷ್ಟೋ ಈಗ ಮುಂಬೈ ಅಂತ ಇದು ನಗರಗಳಲ್ಲಿ ಇದು ತಂದೆ ತಾಯಿ ಒಬ್ಬರೇ ಇರ್ತಾರೆ ಫ್ಲ್ಯಾಟ್ಗಳಲ್ಲಿ, ಈ ಸತ್ತು ಹೆಣ್ಣಾಗಿ ಕೊಡ್ತೋದ್ರೂ ಇದು ಕೇಳೋರಿಲ್ಲ ಅಂತ ಅಲ್ವಾ? ಹಾಂ, ಕರೆಕ್ಟ್. ಎಂಥದ್ರಲ್ಲಿ ಇದು ಉಂಟು, ರೆಗ್ಯುಲರ್ ವಿಸಿಟ್ ಮಾಡೋರು ಇರ್ತಾರೆ. ಅವರಿಗೆ ಫೋನ್ ಮಾಡಿ ಚಹಾ ಕುಡಿದ್ಯಾ, ಬಂದ್ಯಾ, ಓದ್ಯಾ ಅಂತ ಕೇಳೋರು ಇರ್ತಾರೆ. ಒಬ್ರು ಕೇರ್ ಟೇಕರ್ಸ್ ಒಟ್ಟಿಗಿದ್ರೆ ಅಂಥದ್ದಕ್ಕೆಲ್ಲ ವ್ಯವಸ್ಥೆ ಇರ್ತದೆ ಅಂತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.